ಅಂತ ಒಂದು ತಾತ್ಸಾರ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ವ್ಯಕ್ತವಾಯಿತು. ಆ ಒಂದು ಸಂದರ್ಭದಲ್ಲಿ ನಮ್ಮೆಲ್ಲ ಉತ್ತರ ಕರ್ನಾಟಕ ಭಾಗದ ಕಲಾವಿದರನ್ನು ಸೇರಿಸ್ಕೊಂಡು ಮಂಡಳಿ ಎಲ್ಲ ಸದಸ್ಯರನ್ನು ಸೇರಿಸ್ಕೊಂಡು ನಾವಲ್ಲಿ ಹೋರಾಟ ಮಾಡಿ ಈ ಒಂದು ಮಂಡಳಿಗೆ ಒಂದು ಮಾನ್ಯತೆಯನ್ನು ತಗೊಂಡು ಬಂದು ಇಲ್ಲ ಸುಮ್ಮನೆ ಕೂಡುವುದಿಲ್ಲ ಅನ್ನುವಂಥ ಒಂದು ಅವ್ರಿಗೆ ಸಂದರ್ಭವನ್ನು ಸೃಷ್ಟಿ ಮಾಡಿ ಈ ಮಂಡಳಿ ಹೆಸರು ತಗೊಂಡು ಈ ಮಂಡಳಿ ಬಗ್ಗೆ ಸಣ್ಣ ಹೆಸರೇನಿಲ್ಲ. ಬೆಂಗಳೂರಲ್ಲಿ ಹೇಳ್ತೇನೆ ನಿಮಗೆ, ನಮ್ಮ ಮಂಡಳಿ ಆದಮೇಲೆ ಅವ್ರು ಎಚ್ಚೆತ್ಕೊಂಡು ನಮ್ಮ ಮಂಡಳಿ ಪರವಾಗಿ ಅನೇಕ ಚಿತ್ರನಟರು ನಿರ್ಮಾಪಕರು ಧ್ವನಿ ಎತ್ತಿದ್ದಾರೆ. ಬೆಂಗಳೂರಲ್ಲಿ ಇರ್ತಕ್ಕಂಥವ್ರು ಧ್ವನಿ ಎತ್ತಿದ್ದಾರೆ. ಇಲ್ಲ ಅವ್ರು ಮಾಡಿದರೆ ಏನು ತಪ್ಪಲ್ಲ ಅನ್ನುವಂಥ ಒಂದು ಧ್ವನಿ ಎತ್ತಿದ್ದಾರೆ. ಅವರಿಗೆಲ್ಲರೂ ಈ ಒಂದು ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಜೊತೆಗೆ ನಮ್ಮ ಮುಂದಿನ ಮಂಡಳಿಯ ಕಾರ್ಯಚಟುವಟಿಕೆಗಳ ಬಗ್ಗೆ ಹೇಳಬೇಕಪ್ಪ ಅಂದ್ರೆ ಈಗ ಮುಂದಿನ ತಿಂಗಳು ಆಗಸ್ಟ್ 22-23 ತಾರೀಕಿಗೆ ಅದರ ಒಂದು ಪೂರ್ವಭಾವಿ ಒಂದು ಸಭೆ ಆಯಿತು. ಈ ಒಂದು ನಮ್ಮ ಒಂದು ಕಾರ್ಯಕ್ರಮ ಅಂತೇಳಿ